रास्ता दिखाया आपने, अरे हम तो सिर्फ आपके दोस्त थे, आशिक बनाया आपने। नमस्ते मैंगलोर। ನಾವು ಕನ್ನಡಿಗರಲ್ಲವೋ, ವಿಶಾಲ ಹೃದಯದವರು, ಕರೆಕ್ಟ್ ಅಲ್ಲವೋ? रास्ता दिखाया आपने, अरे हम तो सिर्फ आपके दोस्त थे, आशिक बनाया आपने। आशिक बनाया आपने, सारे लोगों को आशिक बनाया। मेरी तरफ से आप सभी लोगों को ढेर ढेर सारा प्यार। थैंक यू सो मच। आप लोग आज यहाँ आए, बस यहाँ से अच्छी यादें लेकर वापस जाऊँगा। पहली बार आया हूँ और मैं अपनी टीम को ये भी कह रहा था कि इट्स सच अ वंडरफुल सिटी। उम्मीद करता हूँ मैं आने वाले कल में यहाँ पे आके और इवेंट्स करूँगा और फिल्म आके ज़रूर शूट करूँगा। बट बॉबी चमनूर को, इनकी पूरी टीम को, यहाँ के स्टाफ को ढेर सारी शुभकामनाएं। इट्स अ वंडरफुल स्टोर। अभी अंदर नहीं गया हूँ, बट इट्स 57 store, 58 store. What an achievement! A big hand. And gaya nahi under, but looking so nice. And it's yeah, all the very best to the entire team. Congratulations, or many more to come, many more stores to come. Another 24 in Karnataka. Wow, that's fantastic. Congratulations. Definitely, हम हाजिर हैं. जरूर जरूर. Thank you so much. प्लीज मीडिया वाले 4 कदम पीछे सरिए। ओके बोलो, मीडिया वाले पीछे सरिए ना, अभी 4 कदम पीछे सरिए, 4 कदम पीछे सरिए प्लीज माध्यम करो ಸ್ವಲ್ಪ ಎರಡು ಹೆಜ್ಜೆ ಹಿಂದೆ ಸ್ವಲ್ಪ ದಯವಿಟ್ಟು ಮಾಧ್ಯಮ ಕರೋ ಹಿಂದೆ ಸ್ವಲ್ಪ ಎರಡು ಹೆಜ್ಜೆ ಹಿಂದೆ ಸ್ವಲ್ಪ ಮಾಧ್ಯಮದವರು Yes, sir. Mobile na Guys, give space. Everybody back off, please. Everyone move. Don't push. I would love to welcome Srimati Purnima, the ex-deputy mayor. Would love time. Ladies and gentlemen, thank you very much, Mr. Pochiso. It's a pleasure and privilege to be a part of this celebration. We do have got ನಮ್ಮ ಊರಿನ, ನಮ್ಮ ನಾಡಿನ, ನಮ್ಮ ಮಂಗಳೂರಿನ ಎಂಬಲಾಗಿದ್ದು ವೇದವಾಸ್ಕ ಬಂದಿದ್ದಾರೆ, ಮೊಯ್ದಿನ್ ಬಾಬು ನಂಬಿದ್ತಾ ಇದ್ದಾರೆ, ಪೂರ್ಣಿಮಾ ಮೇಡಮ್ ಬಂದಿದ್ದಾರೆ, ಅಧಿಕಾರಿ ಸರ್ ನಂಬಿದ್ದಾರೆ, ಹಾಗೂ ಎಲ್ಲರೂ ನಮ್ಮ ಕಮಿಂಗ್ ಟು Mangalore. You are going to be a pride and proud of Mangalore because you are such a great personality and you have been proud. Thank you very much. And now I request Mr. Vedavas Kamal, ಏಪಲ್ ಮನ್ಪರ ಪಾತ್ರದಾದ ಪಂಡ, ನಮ್ಮೂರ್ದ, ನಮ್ಮ ನೇರ್ದ, ನಮ್ಮ ತುಳುನಾಡ್ದ, ತುಳುನಾಡು ದಾಡಿ ಮೊಟ್ಲೆ. And I request you, sir, to speak a few words and give your best wishes. ಈ ಬೆಸ್ಟ್ ವಿಶಸ್ ಕೊಡ್ತೀನಿ, ಪೂರ ವಿಶಸ್ ಸಕ್ಸಸ್ಫುಲ್ ಇಂದಿಲ್ಲ, ಡಬಲ್ ಸಕ್ಸಸ್ಫುಲ್ ಔಟ್ ಕೇಳೋದಿಲ್ಲ. Thank you very much, sir, for being with us and I request you to speak a few words. ನಮಸ್ಕಾರ ಕುಡ್ಲ ಮಾತೆರಗ್ಲ ಇನ್ನಿತ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಭಾರಿ ಅದ್ದೂರಿಯಾದ, ಭಾರಿ ಯಶಸ್ವಿಯಾದ ನಡಪುನಂಚಿನ ಚೆಮ್ಮನೂರ್ ಇಂಟರ್ನ್ಯಾಷನಲ್ ಜ್ಯುವೆಲರ್ಸ್ದ ಕುಡ್ಲಡ್ ಮಂಗಳೂರದ ಹೃದಯ ಭಾಗಡ್ ನೆತ್ತ ಇನಾಗ್ರೇಷನ್ ಆವೊಂದುಂಡು. ಯಾನ ಈ ಸಂದರ್ಭಡು ಭಾರಿ ಒಂಜಿ ಎಡ್ಡ ರೀತಿದ ಶೋರೂಮ್ನು ಕುಡ್ಲಗ್ ಕೊಡುಗೆಯಾದ ಕೊರ್ನಂಚಿನ ಐತ ಮಾಲಕರಿಗೆ ಎನ್ನ ವಿಶೇಷವೇನಂಚಿನ ಥ್ಯಾಂಕ್ ಯು ವೆರಿ ಮಚ್ ಸರ್ ಆ್ಯಂಡ್ ವೆಲ್ಕಮ್ ಟು ಮ್ಯಾಂಗ್ಳೂರ್. ಎ ಫ್ಯಾಂಟಾಸ್ಟಿಕ್ ಶೋರೂಮ್ ಹ್ಯಾವ್ ಸ್ಟಾರ್ಟೆಡ್ ಇನ್ ಮ್ಯಾಂಗ್ಳೂರ್. ಸೊ ಫೈನಲಿ ಮಾತ ಜನಕು ಕುಡ್ಲದ ಈ ಒಂಜಿ ಹೊಸತಾಯಿನ ಜ್ಯುವೆಲರ್ ಶಾಪ್ದ ಈ ಒಂಜಿ ಉದ್ಘಾಟನೆ ಸಂದರ್ಭ ಸೇರಿದ ಇಡೀ ಪ್ರಪಂಚಡ್ ಸೆಕೆಂಡ್ ಸೈಡ್ ಸಿಟಿಡ್ ಸೆಕೆಂಡ್ ಲಾರ್ಜೆಸ್ಟ್ ಗೋಲ್ಡ್ ಸೇಲ್ ಓಡಾಪನೊಂದು ಕೇಂದ್ರ ಅವು ನಮ್ಮ ಕುಡ್ಲಾಡು, ನಮ್ಮ ಮಂಗಳೂರು, ನಮ್ಮ ಕುಡ್ಲಾಡು ಸೆಕೆಂಡ್ ಟೈರ್ ಸಿಟಿಡ್ ವರ್ಲ್ಡ್ ಸೆಕೆಂಡ್ ಲಾರ್ಜೆಸ್ಟ್ ಗೋಲ್ಡ್ ಸೇಲ್ ಆಪನ್. ಅಂಚ ಬೇತೆ ಬೇತೆ ರಾಜ್ಯದ ಬೇತೆ ಬೇತೆ ದೇಶದ ಜ್ಯುವೆಲರಿ ಶೋರೂಮು ಕುಡ್ಲಗ ಬರೊಂದುಂಡು. ಅಂಚ
ಈ ಒಂಜಿ ಕುಡ್ಲಡ್ ಓಲ್ಡ್ ಮುಲ್ಪ ಸೆಂಟ್ರಲ್ ಸಿನಿಮಾ ಟಾಕೀಸ್ ಇತ್ತು. ಆ ಸಿನಿಮಾ ಟಾಕೀಸ್ನ ಕಂಪ್ಲೀಟ್ ಇನೋವೇಷನ್ ಮಾಡ್ತದೆ ಇನಿ ಚೆಮ್ಮನೂರು ಇಂಟರ್ನ್ಯಾಷನಲ್ ಜ್ಯುವೆಲ್ಲರ್ಸ್ ಬೈದು ಐತಾ ಮಾಲಕೇನೆ ಬಾರಿ ಒಂಜಿ ಗಿನ್ನಿಸ್ ದಾಖಲೆನ ಮಲ್ತಿನಂಚಿನಾರು. ಗಿನ್ನಿಸ್ ದಾಖಲೆನ ಸರಿಸುಮಾರು 816 ಕಿಲೋಮೀಟರ್ ಆರ್ನ ರನ್ದ ಮುಖಾಂತರ ದಾಖಲೆನ ಮಲ್ತಿನಂಚಿನಾರು ಆರು ಉಲ್ಲೇರು. ಆರ್ನ ಈ ದಾಖಲೆ ಯಶಸ್ವಿ ಆತಂದು ಐಕಾದ ಮಾತೆರೆಗ್ಲ ಈ ಒಂಜಿ ಚೆಮ್ಮನೂರದ ಜ್ಯುವೆಲ್ಲರ್ಸ್ ಈ ಒಂಜಿ ಉದ್ಘಾಟನೆ ಸಂದರ್ಭಡು ಬತ್ತಿನಕ್ಲೆ ಪೂರೆರೆಗ್ಲ ಎನ್ನ ಅಭಿನಂದನೆ ಶುಭಾಶಯ. ನನ್ನ ಬೇತ ಪೂರ ಕಡೆಟ್ಲ ನಿಕ್ಲೆಗೆ ಭಾರಿ ಎಡ್ಡೆ ರೀತಿಯ ಡಿಸ್ಕೌಂಟ್ ಪಂಡ್ರೆ ಅತಿ ಕಡಿಮೆ ಮಜೂರಿ ಲೋಯೆಸ್ಟ್ ಮೇಕಿಂಗ್ ಚಾರ್ಜ್ ಮಾಡಿದೆ ಐಟ್ಲ ಬೇರೆ ಬೇರೆ ರೀತಿಯ ಕೊಡುಗೆ ಕೊಡ್ಪೇನೆ. ಸೊ ಡಿಸ್ಕೌಂಟ್ ಕೊಡ್ಪೇನೆ ಆ್ಯಂಡ್ ಡೈಮಂಡ್ ಡಿಸ್ಕೌಂಟ್ ಕೊಡ್ಪೇನೆ. ಐನ್ ಡೈಮಂಡ್ ಓ ಲಕ್ಕಿ ಡ್ರಾ ಅಂಚನೆ ಇಂಕುಲ್ಲ ಪರ್ಚೇಸ್ ಮಾಡ್ಕೊಡಪ್ಪ. ಯಾನು ಕೂಡ ನಮ್ಮ ನಿಗಮದ ರಾಜ್ಯ ಸರ್ಕಾರದ ನಿಗಮದ ಅಧ್ಯಕ್ಷರು ಅರೆ ವಿಶ್ವಾಸ ದಯಮಂತದ ಬಲ್ಲೆ ವೇದಿಕೆ ಬಲ್ಲೆ 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 ಅರ್ನ ಕ್ಯಾಬಿನೆಟ್ ರ್ಯಾಂಕಿಂಗ್ ಅರ್ನ ಬಲ್ಲೆ ಅಂಚ ಯಾನು ಮಾತೆರೆಗ್ಲ ಅಭಿನಂದನೆ ಬಂದೊಂದು ಐನ್ ಲಕ್ಕಿ ಬೇಗ ಬೇಗ ಪೋಲೆ ಪರ್ಚೇಸ್ ಮಲ್ಪಲೆ ಲಕ್ಕಿ ಡ್ರಾಡ್ ನಮ್ಮ ಪುದರ್ಲ ಬರು ಅಂದ್ಯಾನ ಈ ಸಂದರ್ಭ ಪನೊಂದು ಬಾರಿ ಎಡ್ಡೆ ಕಾರ್ಯಕ್ರಮಕ್ಕೆ ಎಂಗ್ಲಗಳ ಆಹ್ವಾನ ಕೊರ್ನೆಕ್ ಯಾನು ಅರೆಗೆ ವಿಶೇಷವೇನಂಚಿನ ಧನ್ಯವಾದ ಕೊರೊಂದು ನಮ್ಮ ಮಾತೆರ್ಲ ಅನ್ನೋಟಿಗುಲ್ಲ ವೇರ್ ವಿತ್ ಯು ಸರ್ ಅವರು ಮ್ಯಾಂಗ್ಳೂರ್ ಆಲ್ ದ ಬೆಸ್ಟ್. ಒನ್ ಎನಿ ಜ್ಯುವೆಲರ್ ಶಾಪ್ ಇಫ್ ದೇ ಕಮ್ ಟು ಮ್ಯಾಂಗ್ಳೂರ್ automatically within short time they will start second one, third one inside the Mangalore. So Mangalore 100%. The Mangaloreans are very great people. So welcome to Mangalore. All the best. Congratulations. God bless you. Going to succeed because Mangalore is a city like everybody, every community likes only gold. They are investing in gold. So ಒಂದು ಬಾರಿ ರೈಟ್ ಏರ್ದಿನ ಬಂಗಾರ ಕಮ್ಮಿ ಆಗುಂಡು ಅದಕ್ಕರಲೆ ಬಾರಿ ಕಮ್ಮಿ ಆಗುಂಡು. ಕಮ್ಮಿ ಆಪಿನ ಸಂದರ್ಭಡು ನಮ್ಮ ಬಾಬಿ 25 is planning 25 branches in Karnataka. Udupi also one of the city and in Bangalore one or two. Thank you very much. And now request Mr. Adhikari Sahab to speak a few words. Now, Mr. Vishwas. Program inaugurate ಮಾಡ್ತಾ ಇದೀವಿ. A huge applause, everyone. ಮತ್ತೊಂದ್ಸಲ ಜೋರಾದ ಚಪ್ಪಾಳೆ. ಈ ಒಂದು ಒಳ್ಳೆ ಕೆಲಸ, ಒಂದು ಚಾರಿಟಬಲ್ ಕೆಲಸ ಮಾಡಿರುವಂತಹ ಈ ಚೆಮ್ಮಣ್ಣೂರು ಇಂಟರ್ನ್ಯಾಷನಲ್ ಗೋಲ್ಡ್ ಆಲ್ ಪೀಪಲ್ ಮತ್ತೊಂದ್ಸಲ ಜೋರಾದ ಚಪ್ಪಾಳೆ 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 ಚಪ್ಪಾಳೆಗಳು ನಮ್ಮ ಚೆಮ್ಮಣ್ಣೂರು ಜ್ಯುವೆಲ್ಲರ್ಸ್ ಅವರಿಗೆ ಚೆಮ್ಮಣ್ಣೂರು ಇಂಟರ್ನ್ಯಾಷನಲ್ ಗಿಫ್ಟ್ ಕೊಡ್ತಾ ಇದ್ದಾರೆ. ಸೊ ಯಾರ್ಯಾರು ನಮ್ಮ ಹೆಸರು ಅಥವಾ ನಿಮ್ಮ ನಂಬರ್ ರಿಜಿಸ್ಟರ್ ಮಾಡಲಿ ಅಂತ ಆದಷ್ಟು ಬೇಗ ಮತ್ತೊಂದ್ಸಲ ಜೋರ ಚಪ್ಪಾಳೆಯಿಂದ ಸ್ವಾಗತ ಸುಸ್ವಾಗತ. ಒಪ್ಪೆ 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 welcome to Mr. Upendra, the real star, the real star, the real star. Oh, let's have applause, everyone. Welcome. Thank you, thank you, thank you. ಸ್ವಾಗತ ಸುಸ್ವಾಗತ. ಮಂಗಳೂರಿಗೆ ಸ್ವಾಗತ. ಕೇಂದ್ರಸ್ ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ನಮ್ಮ ಮಂಗಳೂರಿನ ಪರವಾಗಿ ಸ್ವಾಗತ ಸುಸ್ವಾಗತ. ಇವತ್ತಿನ ಮಂಗಳೂರಲ್ಲಿ 57ನೇ ಬ್ರಾಂಚ್ ಆಗಿರುವಂತಹ ಬಾಚಿ ಚೆಮ್ಮಣ್ಣೂರು ಅವರು ಇನಾಗ್ರೇಟ್ ಮಾಡಿರುವಂತಹ ಈ ಒಂದು ಮಂಗಳೂರಿಗೆ ಉಪೇಂದ್ರ ಸರ್ಗೆ ಸ್ವಾಗತ ಸುಸ್ವಾಗತ. ಹೇಳುವ ಮಾತೇನೆಂದ್ರೆ ಕಡಲ ದಡದಲ್ಲಿ ಹುಡುಕಾಡಿದ್ರೆ ಸಿಗುವುದು ಚಿಪ್ಪು, ಕಡಲ ದಡದಲ್ಲಿ ಹುಡುಕಾಡಿದ್ರೆ ಸಿಗುವುದು ಚಿಪ್ಪು, ಅದೇ ಕಡಲ ಆಳದಲ್ಲಿ ಹೋಗಿ ಹುಡುಕಾಡಿದ್ರೆ ಸಿಗೋದು ಉಪೇಂದ್ರ ಅಂತ ಮುತ್ತು. You are the real Muttu, the real star. Thank you very much, sir. It's a pleasure and privilege on behalf of Mr. Bachi sir and the whole team. We welcome you to Mangalore. Request you to speak a few words on ಸ್ವಲ್ಪ ಮಾತು. ಯಾಕೆ ಮಂಗಳೂರು 3 ಗಂಟೆಯಿಂದ ಕಾಯ್ತಾ ಇದ್ದಾರೆ ಸರ್, ನೀವು ತಾವು ಬರ್ತಾ ಇದ್ದೀರಾ ಅಂತ. ಸೊ ನಿಮ್ಮ ಒಂದು ಡೈಲಾಗ್ ಬೇಕೇ ಬೇಕಾ ಸರ್? ಡೈಲಾಗ್ ಬೇಕು, ಇವರು ಹೇಳ್ತಾರೆ ಡಾನ್ಸ್ ಬೇಕಂತ ನಾನು ಹೇಳಿದ ಟ್ರೈ ಮಾಡ್ತೀನಿ. ಅವ್ರು ಮಾಡಿದ್ರೆ ತುಂಬಾ ಖುಷಿ ಅಂತ ಹೇಳಿದೆ. ಸೊ ಓವರ್ ಟು ಉಪೇಂದ್ರ ಸರ್. ನಮಸ್ತೆ ಮ್ಯಾಂಗ್ಳೂರ್, ಹೇಗಿದ್ದೀರಿ? ನಾವು ಕನ್ನಡಿಗರಲ್ಲವೋ ವಿಶಾಲ ಹೃದಯದವರು, ಕರೆಕ್ಟ್ ಅಲ್ಲವೋ? ಥ್ಯಾಂಕ್ ಯು ಎಲ್ಲ ಚೆನ್ನಾಗಿದ್ದೀರಾ? ಹೇಗಿದೆ ಇದು 2ನೇದೋ 3ನೇದೋ ಶೋರೂಮ್ ಇವ್ರದ್ದು ಉದ್ಘಾಟನೆ ಮಾಡ್ತಿರೋದು ನಾನು. ನೋಡಿ ಇವ್ರಿಗೆ ನೋಡಿದಾಗೆಲ್ಲ ನಂಗೆ ಮಿಥುನ್ ಚಕ್ರವರ್ತಿ ಜ್ಞಾಪಕ ಬರ್ತಾರೆ.
ಯಾವಳು ಡ್ಯಾನ್ಸ್ ಮಾಡಬೇಕು ಅಂತ ಇರ್ತಾರೆ ಡ್ಯಾನ್ಸ್ ಯಾ ಕಮಾನ್ ಎಲ್ಲ ಆರಾಮಾ ಸೂಪರ್ ಥ್ಯಾಂಕ್ ಯು ಐ ಲೈಕ್ ಇಟ್ ಕಾಂತ ಐ ಲೈಕ್ ಇಟ್ ಥ್ಯಾಂಕ್ ಯು ಚೆನ್ನಾಗಿದೆಯಲ್ಲ ಶೋರೂಮು ಓಕೆ ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್ ಕಂಗ್ರ್ಯಾಚುಲೇಷನ್ಸ್ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಉಪೇಂದ್ರ ಸರ್ ಅವರೇ, ಉಪೇಂದ್ರ ಸರ್ ನನ್ನ ಮಾತಲ್ಲ ಸರ್, ನಾನು ಖಾಲಿ ಹೋಸ್ಟ್ ಮಾಡ್ತಾ ಇದ್ದೀನಿ. ನನ್ನ ಮಾತು ಮಾತ್ರ, ಭಾವನೆಗಳು ಈ ಕ್ರೌಡ್ ಇದು. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ನಾವೇನೋ ಇದ್ದಾರೆ ಸರ್, ಯಾಕೆಂದ್ರೆ ಇವಾಗ ಫ್ಯಾನ್ಸ್ಗಳು ತುಂಬಾ ಇದ್ದಾರೆ. ಅಂಡ್ ದಿಸ್ ವಾಸ್ ಒನ್ಸ್ ಅಪಾನ್ ಅ ಟೈಮ್ ದ ಸೆಂಟ್ರಲ್ ಟಾಕೀಸ್. And the central talkies, your own film was once again a super duper. There are a lot of people who has watched the movie of own film. So we would request if you don't mind. Tempo. ಥ್ಯಾಂಕ್ ಯು. ಕನ್ನಡ ಭಾಷೆಯ ಸಂಸ್ಕೃತಿಯ ನೆನಪಿಸೋದ್ರಲ್ಲಿ ಜೈ ಕರ್ನಾಟಕ ಇಷ್ಟಪಡ್ತೀನಿ. ಯಾಕಂದ್ರೆ ನಿಮ್ಮ ಮಾತು, ನಿಮ್ಮ ಡಾನ್ಸು, ನಿಮ್ಮ ಆಕ್ಟಿಂಗು, ನಿಮ್ಮ ರಿಯಲ್ ಸ್ಟಾರ್, ಅದಕ್ಕೋಸ್ಕರ ಯು ಆರ್ ನೋನ್ ಆಸ್ ರಿಯಲ್ ಸ್ಟಾರ್. ಸೊ ವಿ ವಾಂಟೆಡ್ ಯುವರ್ ರಿಯಲ್ ಬೆಸ್ಟ್ ವಿಶಸ್ ಬೀಯಿಂಗ್ ಯು ಆಸ್ ಮಿಸ್ಟರ್ ಉಪಿ ಸರ್ ಅಂಡ್ ಮಿಸ್ಟರ್ ವಿಶ್ವಾಸ್, ಹಿ ಇಸ್ ಒನ್ ಆಫ್ ದ ಗೆಸ್ಟ್. ಹಿ ಸೇಸ್ ದಟ್ ಉಪೇಂದ್ರ ಫಿಲ್ಮ್ ಮೂಲೆ ಇಂಡಿಯಾ ಸೆಂಟ್ರಲ್ ಟಾಕೀಸ್ ಇದರಲ್ಲಿ ಶೂಟ್ ಆಗಿದೆ ಮಂಗಳೂರು ಇದೆ ಅಂತ ಹೇಳ್ತಾ ಇದ್ರು. ಸೊ ಅದರ ಕೆಲವು ಮೆಮರೀಸ್ಗಳು ಹೇಳಿ ಮಂಗಳೂರಿನ ಜನತೆಗೆ ಹಾಗೂ ನಮ್ಮ ಬಾಚಿ ಸರ್ಗೆ ಬೆಸ್ಟ್. ಉಪೇಂದ್ರ ಪಿಕ್ಚರ್ ಎಲ್ಲ ನೋಡಿದ್ರಾ? ಅವಾಗೆಲ್ಲ ತುಂಬಾ ಚಿಕ್ಕವರು ಅನ್ಸದ್ ನೀವು. ನಾನು ನೋಡಿದ್ದೀರಾ ಎಲ್ಲ ಇಲ್ಲೇ ಮಾಡಿದ್ದು. 90% ಶೂಟಿಂಗ್ ಮಂಗಳೂರಲ್ಲೇ ಮಾಡಿದ್ದು, ಗೊತ್ತಾ? ನೀವಿದ್ರಿ, ಅವ್ರಿಗೆಲ್ಲ ಗೊತ್ತಿಲ್ಲ ಅನ್ಸತ್ತೆ. ಇನ್ನು ಗೊತ್ತಿಲ್ವಾ? ಗೊತ್ತಿಲ್ವಾ? ಯಾ ನಾನು ರವೀಂದ್ರ ದೇವ್ ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಒಳಗೆ 23 ಡೇಸ್ ಶೂಟಿಂಗ್ ಆಗಿತ್ತು. ಸರಿ ನೆನಪಿದ್ದಾರೆ. ಓ ನಮಸ್ಕಾರ, ನೀವು ಇಲ್ಲೇ ಇದ್ದೀರಾ? ನೋಡಿ, ಒಂದು 30-35 ದಿನ ಶೂಟಿಂಗ್ ಮಾಡಿದ್ವಿ ನಾವು. ಆಗ ಇವರು ಮಾಡಿದ್ರಂತೆ ಅದರಲ್ಲಿ, ರವೀನಾ ಟಂಡನ್ ಜೊತೆ ಸೈಡ್ ಆಕ್ಟರ್, ಇವಾಗ ಫ್ರಂಟ್ ಮುಂದೆ. ಸೊಲ್ಮೇಲು ಕುಡ್ಲ ಕರೆಕ್ಟಾ? ನಾವು ಕುಂದಾಪುರದವರು, ಹಾಯ್ಕು ಬರ್ಕ ಪಕ್ಕದಲ್ಲಿ. ಹೌದೌದೌದೌದು ಸರ್. ಹೌ ಕಂಗ್ರ್ಯಾಚುಲೇಷನ್ ಸರ್, ಭಾಳ ಬ್ಯೂಟಿಫುಲ್ ಆಗಿದೆ ಶೋರೂಮು. ಚೆಮ್ನೂರ್ ಭಾಳ ಫೇಮಸ್ ಶೋರೂಮು. ಮಂಗಳೂರಿಗೆ ಬರ್ತಾ ಇರೋದು ತುಂಬ ಸಂತೋಷ ಆಗ್ತಿದೆ ಸರ್. ವೇರ್ ಆರ್ ದಿಸ್ ಥಿಂಗ್ ಶೋರೂಮ್ಸ್ ಇನ್ ಕರ್ನಾಟಕ? ಓ 24 ಮೋರ್ ಕಮಿಂಗ್. ಆಲ್ರೆಡಿ 57. ಸೂಪರ್ ಸರ್. ಐ ವಿಶ್ ಯು ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು ಸರ್. ನಿಜವಾಗ್ಲೂ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಯು ಗಾಟ್ ಸಿಂಗ್. ಈಗ ಹಾಡ್ತೀರಾ ಮತ್ತೆ ಹಾಡ್ತೀರಾ? ಯಾವ ಸಾಂಗ್ ಬೇಕಪ್ಪ? ಯಾವುದಾದ್ರು? ಏನಿಲ್ಲ ನಿಮ್ಮ ನಮ್ಮ ನಡುವೆ, ಏನಿಲ್ಲ ಏನೇನಿಲ್ಲ. ಏ ಫಿಲಮ್ ನೋಡಿ. ಏನಿಲ್ಲ ಏನೇನಿಲ್ಲ. ಇಲ್ಲಿ ಚೆಮ್ನೂರ್ ಗೋಲ್ಡ್ ಒಳಗಡೆ ಹೋಗ್ಬೇಕು ಅಂತ ಆಸೆ ಆಗ್ತಿದೆಯಲ್ವಾ? ನೆಕ್ಸ್ಟ್ ಹೋಗೋರಂತೆ, ನಾವೀಗ ಹೋಗಿ ಬಂದ್ಬಿಡ್ತೀವಿ. MTV ಸುಬ್ಬುಲಕ್ಷ್ಮಿಗೆ ಬರಿವೋಳು, CTV ಮಾದೇಗೌಡ್ರಿಗೆ ಬರಿವೋಳು, ಸೆನ್ಸಾರ್ ಇಲ್ಲದೆ ಎಲ್ಲ ತೋರಿಸೋ ವಿ ಚಾನಲ್ ತರ ಕೆಲಸ ಮಾಡೋ ಆಳು ನಾಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಹಾಯ್
My dear Mangalore friends, love you. No love? Love you. कुछ वापस देना है प्यार. Love you. मैं बार बार यही बोलते हैं love love क्योंकि मेरा punchline conquer the world with love. Love you. I'm so happy to see you everybody and really thank you for all blessing all of you, especially Sunday, your holy day. Still lot of people came to be part of this and this blessing. This is our 57th or 58th, Anil, 57th or 58th showroom. Sorry, sometime I mistake. 58th showroom in Mangalapuram, opening such a beautiful big showroom. Thank to God. Other we are into the industry since 163 years. US, Gulf and India, and another 23 vertical business. And I don't want to speak about much business and all. Business will go its own way. And speciality is the lowest gold rate. Gold rate, bahut kam mein milega. That is the speciality. And about me, what I want to say, I used to say conquer the world with love. I am the happiest man in the world. The only reason is through knowledge. Not the recent jewelry or banks or my car, Rolls-Royce, world record in 812 kilometer, 5-6 million followers and fans. This is all happiness. But beyond this, what is the real happiness which I could experience through the right knowledge? What is the right knowledge? Is we just want to die. A small time we live here. That's all. This is the knowledge. So that's all. I'm sorry, I don't know much to speak in Kannada. Yehi hai mera knowledge. I'm born to die. Okay. And thank you very much, MLA sir and Mayor Ubendra sir, we always there together, Mysore here and people, everybody knows Ubendra sir. And I don't say one by one name, but all VVIPs here, madam, everybody here. It's a real blessing, especially today, Sunday. Blessed, I can understand your kindness and big heart to support when something comes to Mangalore, supporting. All states not like that, but I know Mangalore, it's receiving and supporting. I really appreciate. This is the courage and inspiration for us to go ahead. Rendu vaakku Malayalatile parayunnu paranju. Parayano. Malayalatilo I love you ennaanu parayanallathu. Adu English aanalla. എനിക്ക് ഒന്നേ പറയാനുള്ളൂ, ഞാൻ ലോകത്തിലെ ഏറ്റവും വലിയ സന്തോഷവാനാണ്. അത് സ്വർണ്ണക്കടയിൽ കൊണ്ടോ ബാങ്കുള്ളത് കൊണ്ടോ 812 കിലോമീറ്റർ ഓടി വേൾഡ് റെക്കോർഡ് നേടിയത് കൊണ്ടോ ഇതൊന്നുമല്ല. 5-6 ലക്ഷം 56 ലക്ഷം ഫാൻസ് ഉണ്ട്. ഇതൊന്നുമല്ല. മരിക്കാൻ വേണ്ടി ജനിച്ചതാണ് എന്നൊരു വിവരം മനസ്സിലായി കഴിഞ്ഞപ്പോൾ ഒരു ചെറിയ സമയം മാത്രമേ നമ്മൾ ഇവിടെയുള്ളൂ. എത്ര വലിയ ആളായാലും ചെറിയ ആയാലും നമ്മൾ മരിച്ചു പോകും. അതിൽ ജീവിതം സുഖവും ദുഃഖവും അടങ്ങിയതാണ് ജീവിതം. ദാറ്റ്സ് എ മീനിങ് ഓഫ് ലൈഫ് എന്ന അറിവ് കിട്ടിയപ്പോൾ എനിക്ക് മനസ്സിലായി. ഉള്ളത് കൊണ്ട് സന്തോഷത്തിൽ പരാതികളില്ലാതെ സന്തോഷത്തിൽ ജീവിക്കുക, അത്രയേ ഉള്ളൂ. വലിയ സംഭവമൊന്നുമില്ല. അതുകൊണ്ടാണ് ഞാൻ സന്തോഷവാൻ. ആ മെസ്സേജാണ് ഞാൻ എപ്പോഴും എല്ലാവരോടും കൊടുക്കുന്നത്. ബാക്കി നിങ്ങൾക്ക് ചെമ്മണ്ണൂർ ഇതൊക്കെ അറിയാം, 163 വർഷമായിട്ടുള്ളതാണെന്നൊക്കെ. അപ്പോ ഐ ലവ് യു again. Bye. Let's swap the set that the one and only. Let's swap the set that once again that's Imran Hashmi on the floor. And the people, are you ready? Are you ready? Are you ready? Clap, clap, clap. Yes, so we will be presenting your favorite boy.
Thank you.